ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಪ್ರಥಮ ಬಾರಿಗೆ ಆಯೋಜನೆಗೊಂಡಂತಹ ಪುತ್ತೂರು ಹಬ್ಬ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಇದರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದರೆ, ಇಲ್ಲಿ ಆಗಮಿಸುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಮೆಹಂದಿ ಸ್ಪರ್ಧೆಯನ್ನು ಆಯೋಜನೆಯನ್ನು ಮಾಡಿರುವಂಥದ್ದು. ತುಂಬ ಜನ ಆಸಕ್ತಿಯಿಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೆಹಂದಿ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಯಾವುದೇ ಒಂದು ಶುಭ ಸಂದರ್ಭದಲ್ಲಿ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗೋ ರೀತಿಯಾಗಿ ಹೆಂಗಳೆಯರ ಕೈಯಲ್ಲಿ ರಾರಾಜಿಸ್ತಾ ಇರುತ್ತೆ. ಇದು ಪುತ್ತೂರು ಹಬ್ಬ ಅಂತ ಹೇಳಿದರೆ ಕೂಡ ಸಂಭ್ರಮ ಅಲ್ವಾ. ಇದರಲ್ಲಿ ಈ ಒಂದು ಮೆಹಂದಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾದರೆ ಮೆಹಂದಿ ಸ್ಪರ್ಧೆಯ ಸಂಭ್ರಮ ಯಾವ ರೀತಿಯಾಗಿದೆ, ಯಾವ ರೀತಿಯೆಲ್ಲ ಕೈಯಲ್ಲಿ ಮೆಹಂದಿ ಮೂಡಿ ಬಂದಿದೆ ಅನ್ನೋದನ್ನ ನೋಡೋಣ. ಅದರ ಜೊತೆಗೇನೆ ಜಡ್ಜಸ್ಗಳು ಏನು ಹೇಳ್ತಾರೆ, ವಿಜೇತರು ಯಾರಾಗ್ತಾರೆ ನೋಡೋಣ ಬನ್ನಿ. ಮೆಹಂದಿಯನ್ನ ಯಾರು ಚೆನ್ನಾಗಿ ಬಿಡಿಸಿದ್ದಾರೆ ಅನ್ನುವಂಥ ವಿಜೇತನನ್ನ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತೀರ್ಪುಗಾರರು ಬೇಕಲ್ವಾ. ತೀರ್ಪುಗಾರರಾಗಿ ಇಬ್ಬರಿದ್ದಾರೆ, ಮಾತಾಡಿಸ್ತೇನೆ ನಾನು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸಮೀಕ್ಷಾ ಅಂತ. ನಮಸ್ತೆ, ನಾನು ಜಿವಾ ಸೆನ್ನಾ, ಮೆಹಂದಿ ಆರ್ಟಿಸ್ಟ್, ಶಬ್ನಮ್. ಎಷ್ಟು ವರ್ಷದಿಂದ ಮೆಹಂದಿ ಆರ್ಟಿಸ್ಟ್? ಆ್ಯಕ್ಚುಲಿ ನಾನೊಂದು 5th ಸ್ಟ್ಯಾಂಡರ್ಡ್ ಇರುವಾಗಲೇ ಒಂದು ಆರ್ಟಿಸ್ಟ್. ಸ್ಟಿಲ್ ಈಗ ಬಿಸ್ನೆಸ್ ಅಂತ ಮಾಡಿ ಒಂದು 2019 ಸ್ಟಾರ್ಟ್ ಆಗಿದೆ. ಸ್ಟಿಲ್ ಈಗ ಕ್ಲಾಸಸ್ ಎಲ್ಲ ಕೊಡ್ತಾ ಇದ್ದೀನಿ ಪುತ್ತೂರಲ್ಲೇ. ನಾನು ಫ್ರೀಲ್ಯಾನ್ಸ್ ಆಗಿ ಹೋಮ್ ಸರ್ವಿಸ್ ಕೂಡ ಮಾಡ್ತೇನೆ. ನಾನು ಕೂಡ ಚಿಕ್ಕದಿಂದಲೇ ಸ್ಟಾರ್ಟ್ ಮಾಡಿದ್ದೆ. ಒಂದು 6 years ಆಯಿತು ಬ್ರೈಡಲ್ ಮೆಹಂದಿ ಇಡೋದು. ಮತ್ತು ಈಗ ನಾನು ಪ್ರೆಸೆಂಟ್ಲಿ ನಾನು ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದೇನೆ. ಅದ್ರ ಜೊತೆಗೆ ಫ್ರೀಲ್ಯಾನ್ಸರ್ ಆಗಿ ಮೆಹಂದಿ ಆರ್ಟಿಸ್ಟ್ ಕೂಡ. ಓಕೆ, ಇಲ್ಲಿ ಯಾವುದೇ ರೀತಿಯ ಚರ್ಚೆ ಇರೋದಿಲ್ಲ, ಯಾಕೆಂತ ಹೇಳಿದರೆ ಪರ್ಫೆಕ್ಟ್ ಆಗಿರುವಂತಹ ತೀರ್ಪುಗಾರರನ್ನೇ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಓಕೆ, ಇವಾಗ ವಿಜೇತರು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿದರೆ 1st, 2nd, 3rd ಅಂತ ಇಟ್ಟಿದ್ದಾರಲ್ಲ, ಯಾವೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ನೀವು ಹೇಳ್ತೀರಾ? ಫಸ್ಟ್ ಆಬ್ವಿಯಸ್ಲಿ ನಾವೊಂದು ಯಾವುದೇ ಡಿಸೈನ್ಸ್ ಆದರೂ ಪರ್ಫೆಕ್ಷನ್ ಹೇಗಿರುತ್ತೆ ಅಂತ ನೋಡ್ತೇವೆ. ಎಷ್ಟು ಪರ್ಫೆಕ್ಟ್ ಆಗಿದೆ, ಹೇಗೆ ಲೈನ್ಸ್ ಹೇಗೆ ಡ್ರಾ ಮಾಡಿದ್ದಾರೆ, ಮತ್ತು ಡಿಸೈನ್ಸ್ ಮೇಲೆ ಪೋರ್ಟ್ರೇಟ್ಸ್ ಹಾಗೆಲ್ಲ ಡಿಸೈನ್ ಮಾಡಿದರೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗ್ತದೆ, ಹಾಗೆಲ್ಲ ನೋಡ್ತೇವೆ. ಅದೇ ಅವ್ರು ಹೇಳಿದಾಗೆ ಪರ್ಫೆಕ್ಷನ್ ಇರಬೇಕು. ಲೈನ್ಸಲ್ಲಿ ಮೆಹಂದಿಯಲ್ಲಿ ಮೇಯ್ನ್ ಆಗಿರುವಂಥದ್ದು ಲೈನ್ಸ್ ಮತ್ತು ಫಿಲ್ಲಿಂಗಲ್ಲಿ ಪೋರ್ಟ್ರೇಟ್ ಅವ್ರು ಹೇಳಿದಾಗೆ ಹಾಗೆ ಇದ್ದರೆ ಅದನ್ನು ಪರ್ಫೆಕ್ಷನ್ ಅಂತ ಹೇಳಿ ಆಯ್ಕೆ ಮಾಡ್ಬೋದು. ಇವಾಗ ಅರ್ಧ ಬಿಡಿಸಿ ಆಗಿದೆ ತುಂಬ ಜನರದು, ನೀವು ನೋಡಿನೂ ಇರ್ಬೋದು. ತುಂಬ ಜನ ಇವಾಗ ಸೂಪರಾಗಿ ಬಿಡಿಸಿದ್ದಾರೆ, ಹಾಗಾಗಿ ಕನ್ಫ್ಯೂಷನ್ ಆಗ್ತಿದೆಯಾ ಹೇಗೆ ಅಂತ? ಅದೇ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಎಲ್ಲರೂ ಚೆಂದ ಬಿಡಿಸ್ತಾರೆ. ಆ್ಯಕ್ಚುಲಿ ಒಬ್ಬ ಹುಡುಗ ಕೂಡ ಇದ್ದಾನೆ. ಏನಾದರೂ ಪಾರ್ಟಿಸಿಪೇಷನ್ ಅಂತ ಮಾಡಿದ್ದೇನಲ್ಲ, ನೋಡಬೇಕು ರಿಸಲ್ಟ್ಸ್. ಇವಾಗ ಹೆಣ್ಣು ಮಕ್ಕಳು ಅಂತ ಹೇಳಿದರೆ ತುಂಬ ಜನ ಈ ರೀತಿಯಾಗಿ ಬಂದು ಮೆಹಂದಿ ಕಾಂಪಿಟೇಷನ್ ಭಾಗವಹಿಸೋದೆಲ್ಲ ಕಮ್ಮಿ. ಬಟ್ ಇಲ್ಲಿ ನೋಡೋದು ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಮ್ಯಾರಿಡ್ ಆಗಿರುವಂಥವ್ರು ಕೂಡ ಬಂದಿದ್ದಾರೆ. ಏನು ಹೇಳ್ತೀರಾ ಅಂತ? ಅದೇ ತುಂಬ ಖುಷಿ ಆಗ್ತದೆ. ಎಲ್ರಿಗೂ ಇನ್ಸ್ಪಿರೇಷನ್ ಆಗಿದ್ದಾರೆ ಅವರು. ಎಲ್ಲರೂ ಹಾಗೆ ಯಾವುದಾದ್ರೂ ಒಂದು ಕರಕುಶಲತೆ ಎಲ್ಲಾದರೂ ಹೀಗೆ ಪಾರ್ಟ್ ಟೈಮ್ ಬಿಸ್ನೆಸ್ ಹಾಗೆ ಮಾಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಅದೇ ಮೆಹಂದಿ ಮೇಯ್ನಾಗಿ ಅವರು ಅಷ್ಟು ಪೇಷನ್ಸ್ ಆಗಿರಬೇಕು, ಅದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು. ಮೆಹಂದಿ ಬಿಡಿಸೋದ್ರಲ್ಲಿ ಎಲ್ಲರೂ ಮಹಿಳಾ ಮಣಿಗಳೇ ಆದರೆ ಇಲ್ಲೊಬ್ರು ಹುಡುಗ ಕೂಡ ಮೆಹಂದಿ ಬಿಡಿಸ್ತಾ ಇದ್ದಾರೆ. ಎಷ್ಟು ಜನರಲ್ಲಿ ತುಂಬ ಜನ ಬಂದು ಇವರು ಯಾವ ರೀತಿ ಮೆಹಂದಿ ಬಿಡಿಸಿದ್ದಾರೆ ಅಂತಾನೆ ನೋಡ್ತಾ ಇದ್ದಾರೆ. ಹಾಗಾಗಿ ಮಾತಾಡಿಸಬೇಕು. ನಮಸ್ತೆ, ನಿಮ್ಮ ಹೆಸರು? ಯದುನಂದನ್. ಓಕೆ, ಪುತ್ತೂರಿನವರೇ? ಹೌದು. ಓಕೆ, ಎಷ್ಟು ವರ್ಷದಿಂದ ಮೆಹಂದಿ ಬಿಡಿಸ್ತಾ ಇದ್ದೀರಿ? ನಾನಂದರೆ 1 ವರ್ಷ ಹಾಗೆ. ಹೆಂಗೆ ಇಂಟ್ರೆಸ್ಟ್ ಇದೆಲ್ಲ? ಇಂಟ್ರೆಸ್ಟ್ ಅಂದರೆ ಡ್ರಾಯಿಂಗಲ್ಲೆಲ್ಲ ಇಂಟ್ರೆಸ್ಟ್ ಉಂಟು. ಕ್ರಾಫ್ಟ್ ಡಿಸೈನ್ ಎಲ್ಲ ಮಾಡೋದು ಫ್ರೀ ಅವರಾಗೆಲ್ಲ ಮಾಡ್ತೇನೆ ಹಾಗೆ. ಎಷ್ಟು ಟೈಮ್ ತಗೊಂಡ್ರಿ ಇದನ್ನ ಮೆಹಂದಿ ಬಿಡಿಸ್ಲಿಕ್ಕೆ? ಇದೊಂದು 3/4 ಗಂಟೆ ಆಯಿತು. 3/4 ಗಂಟೆ. ಓಕೆ, ಫಂಕ್ಷನ್ ಎಲ್ಲ ಇದ್ರೆ ಕೈಗೆ ಬಿಡಿಸೋದು? ಬಿಡಿಸಿ ಹಾಗೆ ಹೋಗೋದಿಲ್ಲ, ಅಂದರೆ ಈ ರಿಲೇಟಿವ್ಸ್ ಹಾಗೆ ಇದ್ದರೆ ಹೋಗ್ತೇನೆ. ಇವತ್ತು ಹೆಂಗೆ ಅನಿಸ್ತು? ತುಂಬ ಖುಷಿ ಆಯಿತು. ತುಂಬ ಜನ ಇದ್ದಾರೆ, ನಾನೊಬ್ಬ ಹುಡುಗ ಅಂತ ಹೆಮ್ಮೆ ಆಗ್ತದೆ. ಓಕೆ, ಬೇರೆಯವರೆಲ್ಲ ಬಿಡಿಸೋ ಮೆಹಂದಿ ನೋಡಿದ್ರಾ? ನೋಡಿದೆ, ಸ್ವಲ್ಪ ನಿಮ್ಮ ಮೆಹಂದಿ ಚೆಂದಾಗಿದೆ, ಪರವಾಗಿಲ್ಲ. ಚೆನ್ನಾಗಿ ಬಿಡಿಸಿದ್ರಾ? ಓಕೆ, ಥ್ಯಾಂಕ್ ಯು. ಅದರಲ್ಲಿ ವಿಶೇಷ ಅಂದರೆ ಪುತ್ತೂರು ಹಬ್ಬ ಅಂತ ಮೆನ್ಷನ್ ಮಾಡಿದ್ದೇವೆ, ಅದೊಂದು ಹೈಲೈಟ್ ಆಗಿ ಕಾಣ್ತದೆ. ಓಕೆ, ಎಲ್ಲರೂ ಮೆಹಂದಿಯನ್ನು ಬಿಡಿಸಿದ್ದಾರೆ. ಬಟ್ ಇವರು ಬಿಡಿಸಿದಂತಹ ಮೆಹಂದಿ ಯಾಕೆ ಸ್ಪೆಷಲ್ ಅಂತ ಕೇಳಿದರೆ, ಮೆಹಂದಿ ನೀಟಾಗಿ ಬಿಡಿಸಿದ್ದಾರೆ, ಅದರ ಜೊತೆಗೇನೆ ಅದರಲ್ಲಿ ಪುತ್ತೂರು ಹಬ್ಬ ಅಂತ ಬರೆದಿದ್ದಾರೆ. ಹಾಗಾಗಿ ಅದು ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆಲ್ ದಿ ಬೆಸ್ಟ್. ಆಯಿತಾ? ಓಕೆ, ಥ್ಯಾಂಕ್ ಯು.
ಮತ್ತು ಸುದ್ದಿ ಅರಿವು ಹಾಗೆ ಸ್ಫೂರ್ತಿ ಕ್ಯಾಟರಿಂಗ್ ಸರ್ವಿಸಸ್ ಮತ್ತು ಇವೆಂಟ್ಸ್ ಆರ್ಗನೈಸೇಷನ್ ಇದರ ಸಹಭಾಗಿತ್ವದಲ್ಲಿ ನಡೆದಂತಹ ಪುತ್ತೂರು ಹಬ್ಬ ಅಂತ ಹೇಳಿದ್ರೆ ನಮ್ಮ ಹಬ್ಬ. ಪುತ್ತೂರು ಜಾತ್ರೆಯ ನಂತರ ಇದು ನಮಗೆ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಇದೆ ಪುತ್ತೂರು ಹಬ್ಬ. ಎಲ್ಲ ರೀತಿಯ ಹಲಸು ಮಾವು ಸಸ್ಯ ಜಾತ್ರೆ, ಹಾಗೆ ಮಕ್ಕಳಿಗೆ ಬೇಕಾಗಿರುವಂತಹ ಫನ್ ಗ್ಯಾಲಕ್ಸಿ, ಫುಡ್ ಕೋರ್ಟ್, ಹಾಗೆ ಎಲ್ಲವೂ ಕೂಡ ಬಹಳ ಸುಂದರವಾಗಿ ಏರ್ಪಾಡು ಮಾಡಲಾಗಿದೆ. ಎಲ್ಲ ಗ್ರಾಹಕರು ಕೂಡ ಅದಕ್ಕೆ ಸಹಕಾರವನ್ನು ಕೂಡ ನೀಡಿದಿರಿ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಅದರ ಜೊತೆಗೆ ಇದೇ ಪುತ್ತೂರು ವಾರಿಯರ್ಸ್ ಇದರ ಒಂದು ತಂಡದಿಂದ ಇವತ್ತು ನಡೆದಂತಹ ಮೆಹಂದಿ ಸ್ಪರ್ಧೆ ಇದರ ಒಂದು ಫಲಿತಾಂಶವನ್ನು ಇನ್ನೇನು ಕೆಲವೇ ಕ್ಷಣಗಳನ್ನು ನಾವು ಪ್ರಕಟ ಮಾಡಲಿಕ್ಕಿದ್ದೇವೆ. ಅದರ ವಿಜೇತರಿಗೆ ನಾಳೆ ಅಂದರೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅಂದಾಜು 2 ಗಂಟೆ ಸಮಯಕ್ಕೆ ನಾವು ಅವರಿಗೆ ಪ್ರೈಸನ್ನು ನೀಡಲಿಕ್ಕಿದ್ದೇವೆ. ಈಗ ವಿಜೇತರ ಹೆಸರನ್ನು ನಾವು ಅನೌನ್ಸ್ ಮಾಡ್ತೇವೆ. ಅವರು ವೇದಿಕೆ ಮೇಲೆ ಬರಬೇಕು. ಈ ಒಂದು ಫಲಿತಾಂಶದಲ್ಲಿ ತೃತೀಯ ಸ್ಥಾನವನ್ನು ಪಡೆದಂತಹವರು ಸಬೀದಾ UK. ಆಲ್ ದ ವೆರಿ ಬೆಸ್ಟ್. ಮುಂದೆ ಕೂಡ ಇದೇ ರೀತಿಯ ಮೆಹಂದಿಯನ್ನು ಇಡ್ತಾ ಬನ್ನಿ. ಆಲ್ ದ ವೆರಿ ಬೆಸ್ಟ್. ದ್ವಿತೀಯ ಬಹುಮಾನವನ್ನು ಪಡೆದವರು ಶ್ರೇಯಾ KS ಅವರು ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ. ಈ ಕಾರ್ಯಕ್ರಮದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ನಿಶಾ ಸವಣೂರು. ಇವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ಆಲ್ ದ ವೆರಿ ಬೆಸ್ಟ್. ಮೆಹಂದಿ ಸ್ಪರ್ಧೆಯ ವಿಜೇತರ ಅನೌನ್ಸ್ ಆಗಿದೆ. ನಿಶಾ ಅವರು ಮೆಹಂದಿ ಸ್ಪರ್ಧೆಯ ವಿಜೇತರಾಗಿದ್ದಾರೆ. ನಾನು ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಅವರ ಮೆಹಂದಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೇನೆ. ನೋಡ್ಬೋದು ನೀವು ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅನ್ನೋವಂಥದ್ದು. ಫಿನಿಶಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಹಾಗಾಗಿ ಇವರು ವಿಜೇತರಾಗಿದ್ದಾರೆ. ಮಾತಾಡಿಸ್ತೇನೆ ನಾನು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ನಿಶಾ ಸವಣೂರು ಅಂತೇಳಿ. ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿ ಆಯಿತು. ಒಳ್ಳೆಯ ಕಾರ್ಯಕ್ರಮ ಈ ಪುತ್ತೂರು ಹಬ್ಬ ಅಂತೇಳಿ. ಇನ್ನೂ ಕೂಡ ಚೆನ್ನಾಗಿ ಬೆಳೀಲಿ ಅಂತೇಳಿ ಹಾರೈಸ್ತೇನೆ. ಓಕೆ, ಎಷ್ಟು ವರ್ಷದಿಂದ ಮೆಹಂದಿ ಬಿಡಿಸ್ತಾ ಇದ್ದೀರಿ? 15 ವರ್ಷ ಆಯಿತು. 15 ವರ್ಷದಿಂದ ಫಂಕ್ಷನ್ಗೆಲ್ಲ ಬಿಡಿಸ್ತಾ ಇದ್ದೀರಿ ಮೆಹಂದಿ? ಹೌದೆಲ್ಲ ಬ್ರೈಡಿಗೆಲ್ಲ ಹಾಕ್ತಾ ಇದ್ದೇನೆ. ಗೆಸ್ಟ್ ಆಗಿ ಹೋಗಿದ್ದೇನೆ, ಜಡ್ಜ್ ಆಗಿ ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದೇನೆ. ಓಕೆ, ಇದನ್ನು ಬಿಡಿಸೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? 1 ಅವರಲ್ಲಿ ಕಂಪ್ಲೀಟ್ ಆಗಿದೆ. ಆಗಿದೆ. ಇವಳು ನನ್ನ ಆಚೆ ಮನೆಯವಳು. ಹೀಗೆ ಅನಿಸ್ತು ಇಷ್ಟೊಂದು ಚೆನ್ನಾಗಿರುವಂಥ ಮೆಹಂದಿ ನಿಮ್ಮ ಕೈಯಲ್ಲಿದೆ? ತುಂಬ ಖುಷಿ ಆಯಿತು. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು. ಮೆಹಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಯಾರೆಲ್ಲ ಅನ್ನೋದನ್ನು ನೋಡಿದ್ರಲ್ಲ, ಅದರ ಜೊತೆಗೇನೆ ವಿಜೇತರನ್ನ ಕೂಡ ಇವತ್ತೇ ಅನೌನ್ಸ್ ಮಾಡಿದ್ದಾರೆ. ನಿಶಾ ಅವರು ವಿಜೇತರಾಗಿದ್ದಾರೆ. ಇದರ ಜೊತೆಗೇನೆ ತುಂಬ ಜನ ಭಾಗವಹಿಸಿದ್ರು. ಪ್ರತಿಯೊಬ್ಬರು ಕೂಡ ಸುಂದರವಾಗಿ ಮೆಹಂದಿಯನ್ನು ಬೆಳೆಸಿದ್ದಾರೆ. ಈ ಒಂದು ಮೇಳಗಳ ಮೂಲಕ, ಇಂತಹ ಕಾರ್ಯಕ್ರಮಗಳ ಮೂಲಕ ಒಂದಿಷ್ಟು ಕಲೆಗಳಿಗೆ ಕೂಡ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಈ ಒಂದು ಪುತ್ತೂರು ಹಬ್ಬ ಕೂಡ ಹಾಗೆಯೇ ಹೊಸತನದ ಮೂಲಕ ನಡೀತಾ ಇರುವಂಥದ್ದು. ಹೊಸತನವನ್ನು ಮೆಹಂದಿ ಸ್ಪರ್ಧೆ ಆಯೋಜನೆ ಮಾಡುವ ಮೂಲಕ ಕೂಡ ನಡೆದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇನ್ನೂ ಕೂಡ ನಡೀತಾ ಇರಲಿ, ಬರುವ ವರ್ಷ ಕೂಡ ನಡೀಲಿ. ಪುತ್ತೂರು ಹಬ್ಬ ಅದರಲ್ಲಿ ಕೂಡ ಹೊಸತನ ಇರಲಿ ಅಂತ ಹೇಳ್ತಾ ಇವತ್ತು ಯಾರೆಲ್ಲ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬರಿಗೆ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.